ಪೆನ್ಷನ್ನಿಂದಲೇ ಬದುಕುವವರಿಗೆ ಏನು ಗತಿ ಅಂತ ಹೇಳುವಂಥ ಪ್ರಶ್ನೆ. ಈಗ ನಮ್ಮ ಸಹಿ ಸಂಗ್ರಹ ಆದ ಕೂಡಲೇ ಪೂರ್ತಿ ಎಲ್ಲ ಆಗಿ ಹೋಗ್ತದೆ ಅಂತೇಳಿ ನಂಬಲಿಕ್ಕೆ ಆಗೋದಿಲ್ಲ. ನಮ್ಮ ಪುತ್ತೂರು ತಾಲೂಕಿನಲ್ಲಿ ಸ್ಪಂದಿಸಿದಷ್ಟು ಸ್ಪಂದನೆ ಬೇರೆ ತಾಲೂಕುಗಳಲ್ಲಿ ಇಲ್ಲ. ನಾವೀಗ ಏನು ಪೆನ್ಷನರ್ಸ್ ಇದ್ದೇವಲ್ಲ, ನಾವು ನಶಿಸುತ್ತಿರುವ ಒಂದು ವರ್ಗ. ನಮ್ಮ ಕೇಂದ್ರ ಕಚೇರಿಯಿಂದ ಬಂದಂಥ ಸರ್ಕ್ಯುಲರಿನ ಆ ಭಾಗವನ್ನು ಓದಿ ಹೇಳ್ತೇನೆ. ಕೇಂದ್ರ ಸಂಘವು ಆಯೋಜಿಸಲಾಗಿದ್ದ ದಿನಾಂಕ 21/6/2025 ನಡೆದ ರಾಜ್ಯ ಪರಿಷತ್ ಮಹಾಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟದೆ ಕೃತಜ್ಞತೆಗಳು ಅಂತ ಹೇಳಿದ್ದಾರೆ ಅಧ್ಯಕ್ಷರು. ರಾಜ್ಯ ಪರಿಷತ್ ಮಹಾಸಭೆಯಲ್ಲಿ ಹಳೆ ಪಿಂಚಣಿ ಯೋಜನೆ ಹಾಗೂ ಹೊಸ ಪಿಂಚಣಿ ಯೋಜನೆ ಮತ್ತು ಯೂನಿಫೈಡ್ ಪಿಂಚಣಿ ಯೋಜನೆ ಬಗ್ಗೆ ತೀವ್ರವಾಗಿ ಚರ್ಚೆ ನಡೆಸಲಾಯಿತು. ಕೇಂದ್ರ ಸರ್ಕಾರವು ಈಗಾಗಲೇ ತನ್ನ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ವೇತನ ಭತ್ಯೆಗಳನ್ನು ಮತ್ತು ಪಿಂಚಣಿಯನ್ನು ಪರಿಷ್ಕರಿಸಲು 8ನೇ ವೇತನ ಆಯೋಗವನ್ನು ರಚನೆ ಮಾಡಿ ಈಗಾಗಲೇ ಕಾರ್ಯೋನ್ಮುಖವಾಗಿದೆ. ಈ ವಿಷಯವು ತಮ್ಮಗಳ ಗಮನಕ್ಕೆ ಬಂದಿದೆ. ಕೇಂದ್ರ ಸರ್ಕಾರದ ಆರ್ಥಿಕ ಸಚಿವರಾದ ಸನ್ಮಾನ್ಯ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರು ದಿನಾಂಕ 25/3/2025 ಲೋಕಸಭೆಯಲ್ಲಿ ಆರ್ಥಿಕ ಬಿಲ್ಲನ್ನು ಮಂಡಿಸುವ ಸಂದರ್ಭದಲ್ಲಿ 8ನೇ ವೇತನ ಆಯೋಗದ ವರದಿಯನ್ನು ಸರ್ಕಾರಕ್ಕೆ ವೇತನ ಆಯೋಗವು ವರದಿ ಸಲ್ಲಿಸಿದ ಮೇಲೆ, ಅಂದರೆ ದಿನಾಂಕ 1/4/2026 ನಂತರ ನಿವೃತ್ತಿ ಹೊಂದುವ ಸರ್ಕಾರಿ ನೌಕರರಿಗೆ ಪಿಂಚಣಿ ಮತ್ತು ಕುಟುಂಬ ಪಿಂಚಣಿಯನ್ನು ಪರಿಷ್ಕರಿಸಲಾಗುವುದು. ಆದರೆ 1/4/2026 ಹಿಂದೆ ನಿವೃತ್ತಿಯಾಗಿರುವ ಸರ್ಕಾರಿ ನಿವೃತ್ತ ನೌಕರರಿಗೆ ಪಿಂಚಣಿಯನ್ನು ಪರಿಷ್ಕರಿಸುವುದು ಕಷ್ಟ ಸಾಧ್ಯ ಹಾಗೂ ಮುಂದಿನ ತುಟ್ಟಿ ಭತ್ಯೆಯನ್ನು ಮಂಜೂರಾತಿ ನೀಡುವುದು ಕಷ್ಟಕರ ಎಂಬುದಾಗಿ ಲೋಕಸಭೆಯಲ್ಲಿ ತಿಳಿಸಿರುವ ವಿಚಾರವನ್ನು ರಾಜ್ಯ ಪರಿಷತ್ ಮಹಾಸಭೆಯಲ್ಲಿ ನಾವುಗಳು ಸಾಕಷ್ಟು ಚರ್ಚೆ ಮಾಡಿರುವುದು ತಮ್ಮ ಗಮನಕ್ಕೆ ಬಂದಿದೆ. ಅಖಿಲ ಭಾರತ ಸರ್ಕಾರಿ ನಿವೃತ್ತ ನೌಕರರ ಸಮಿತಿಯು ದಿನಾಂಕ 29/5/2025 ಬೆಂಗಳೂರು ನಗರದಲ್ಲಿ ನಡೆದ ರಾಷ್ಟ್ರಮಟ್ಟದ ಸಭೆಗೆ ಬೇರೆ ಬೇರೆ ರಾಜ್ಯಗಳ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಭಾಗವಹಿಸಿದರು. ಸಭೆಯ ಅಧ್ಯಕ್ಷತೆಯನ್ನು ಫೆಡರೇಷನ್ ಅಧ್ಯಕ್ಷರಾದ ಉತ್ತರ ಪ್ರದೇಶದ ಶ್ರೀ PK ಶರ್ಮರವರು ವಹಿಸಿದ್ದರು. ಸದರಿ ಸಭೆಯಲ್ಲಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರು ಲೋಕಸಭೆಯಲ್ಲಿ ಮಂಡಿಸಿರುವ ವಿಷಯದ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿ ಸದರಿ ವಿಷಯದ ಬಗ್ಗೆ ಸಭೆಯಲ್ಲಿ ಖಂಡಿಸಲಾಯಿತು. ಇದರಿಂದ ಮುಂದಿನ ದಿವಸಗಳಲ್ಲಿ ಕೇಂದ್ರ ಸರ್ಕಾರವು ತೆಗೆದುಕೊಳ್ಳುವ ತೀರ್ಮಾನವನ್ನು ದೇಶದ ಎಲ್ಲ ರಾಜ್ಯ ಸರ್ಕಾರಗಳು ಜಾರಿಗೆ ತರಬಹುದು. ಆದುದರಿಂದ ಇದನ್ನು ತಡೆಯಲು ಮೊದಲನೇ ಹಂತವಾಗಿ ಎಲ್ಲ ರಾಜ್ಯದ ನಿವೃತ್ತಿ ನೌಕರರ ಸಹಿಯನ್ನು ಸಂಗ್ರಹಣೆ ಮಾಡಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಲು ತೀರ್ಮಾನಿಸಲಾಯಿತು. ಇದರ ಬಗ್ಗೆ ತಮಗೆ ರಾಜ್ಯ ಪರಿಷತ್ ಮಹಾಸಭೆಯಲ್ಲಿ ಪ್ರಧಾನಮಂತ್ರಿಗಳಿಗೆ ಸಲ್ಲಿಸುವ ಮನವಿಗೆ ಜಿಲ್ಲಾ ತಾಲೂಕುಗಳ ನಿವೃತ್ತ ನೌಕರರು ಹಾಗೂ ಕುಟುಂಬ ಪಿಂಚಣಿದಾರರ ಸಹಿಯನ್ನು ಸಂಗ್ರಹ ಮಾಡಿ ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ, ತಾಲೂಕು ಕೇಂದ್ರದಲ್ಲಿ ತಾಲೂಕಿನ ತಹಶೀಲ್ದಾರರ ಮುಖಾಂತರ ದಿನಾಂಕ 25/7/2025 ಒಳಗಾಗಿ ಪ್ರಧಾನಮಂತ್ರಿಗಳಿಗೆ ಮನವಿಯನ್ನು ಕಳುಹಿಸಿಕೊಡಬೇಕೆಂದು ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಅದರಂತೆ ಜಿಲ್ಲಾ ತಾಲೂಕು ಸಂಘಗಳು ವಿಳಂಬ ಮಾಡದೆ ತಾಲೂಕು ಮತ್ತು ಜಿಲ್ಲೆಯ ನಿವೃತ್ತಿ ನೌಕರರ ಸಹಿಯನ್ನು ಕಡ್ಡಾಯವಾಗಿ ಸಂಗ್ರಹಣೆ ಮಾಡಿ ತಮ್ಮ ಸಂಘದ ಪತ್ರದೊಂದಿಗೆ ಕಳುಹಿಸಿಕೊಡುವುದು ಮತ್ತು ಇದರ 2 ಪ್ರತಿಗಳನ್ನು ಕೇಂದ್ರ ಸಂಘಕ್ಕೆ ಕಳುಹಿಸಿಕೊಡಬೇಕಾಗಿ ಕೋರುತ್ತೇವೆ. ನೀವು ಸಹಿ ಹಾಕಿರುವಂತಹ ಒಂದು ಮನವಿ ಪತ್ರದ ವಿವರ ಹೀಗಿದೆ. ಮನವಿ ಪತ್ರಕ್ಕೆ ನೀವು ಸಹಿ ಹಾಕಿದಿರಿ. ಪತ್ರವನ್ನು ಓದಿ ಹೇಳ್ತೇನೆ. ಶ್ರೀ ನರೇಂದ್ರ ಮೋದಿಜಿ, Honorable Prime Minister, Government of India, New Delhi. Respected Sir, through the Deputy Commissioner, Bar District Magistrate, on the call of All India State Pensioners Federation, it is humbly submitted that the validation of CCS rules passed recently by the Parliament as a part of Finance Bill 2025, which validates the principle that the central government can establish distinctions among the pensioners, particularly based on their retirement date. The validation also allows the government to implement
the recommendations of Central Pay Commission without parity in pensionary benefits to all pensioners. This validation is from retrospective effect validating all rules relating to CCS rules since 1972. Though the central government have given clarification that it is to regularize the pensioners after 6th Central Pay Commission due to various litigations, but even if it is so, then it could have been mentioned in the above bill itself that it is for the limited purpose and nothing to do with the future pay commissions. One of the main objectives of a welfare state is to provide justice and social security to all its citizens. All citizens and institutions of the country are expected to accept the laws established by verdict of the court. In this connection, attention is also drawn to the following observations made in the judgment pronounced by the 5 judges bench of Honorable Supreme Court in Civil Writ Petition number 5939 41/1980, popularly known as DS Nakra judgment. Pension is a social welfare measure rendering socio-economic justice to those who are in the heydays of their lives, who ceaselessly toiled for the employer on an assurance that in their old age they would not be left in lurch. The goals that the pension scheme seeks to subserve are that the pensioners would be able to live free from want with the decency, independence and self-respect and a standard equivalent to the pre-retirement level. Can anyone be bold enough to assert that it was good enough only for those who retire subsequent to the specified date, but those who had already retired did not suffer the pangs of rising prices and falling purchasing power of rupee? The equity in pension in respect of past pensioners and new pensioners is maintained on the basis of above judgment. The 7th Central Pay Commission also maintained this equity amongst pensioners retired before 1/1/2016 and retired on or after 1/1/2016 till date. It is to mention here that if any error is evident in any judgment, it can be rectified by adopting prescribed process before the relevant court, but it would not be healthy legacy by amending an established law to negate an established justice by using majority in the parliament. The parliament is known to make welfare laws for ordinary citizens, not for negating an established welfare law. If this tradition is adopted, every coming government can adopt this process to make the laws in its own favor, even it is not correct and unjustifiable. In addition to the above, it is also to submit that pension is a property, and according to the 44th Constitutional Amendment, right to property was the fundamental right. Therefore, it would be a serious consideration that amending civil services rule with effect from 1972 is justifiable or not. It is also humbly submitted that equity in past pensioners and those retired on or after 1/1/2016 was recommended by the 7th Central Pay Commission and was accepted by central government under your leadership. Now creating difference in the pensioners by present government under your leadership would not be morally and appropriate, sir. Therefore, under the call given by All India State Pensioners Federation, we humbly request to direct concerned authorities to reconsider the entire matter so that the affected pensioners will not be deprived of the pensionary benefits. It is to Manaviya text. Thank you. ಆತ್ಮೀಯ ಬಂಧುಗಳೇ, ಈಗಾಗಲೇ ಏನು ನಮಗೆ ಬಂದಂತಹ ಸಮಸ್ಯೆಯ ಬಗ್ಗೆ ಸವಿವರವಾಗಿ ಮಾನ್ಯ ಜೇವಿಯರ್ ಅವರು ನಿಮಗೆ ತಿಳಿಯಪಡಿಸಿದ್ದಾರೆ. ಇದು ನಾವು ಮಾಡಿದ್ದಲ್ಲ, ಆಲ್ ಇಂಡಿಯಾ ಫೆಡರೇಷನ್ನಿಂದ ಬಂದಂತಹ ಸುತ್ತೋಲೆಯ ಪ್ರಕಾರ
ರಾಜ್ಯ ಸಂಘದ ನಿರ್ದೇಶನದಂತೆ ನಾವು ಈಗ ಇಲ್ಲಿ ಈ ಸಭೆಯನ್ನು ಕರೆದು ಈ ಸಹಿ ಸಂಗ್ರಹ ಆಂದೋಲನವನ್ನು ಮಾಡಿದ್ದೇವೆ. ಈಗ ಸೆಂಟ್ರಲ್ ಗೌರ್ಮೆಂಟಿಗೂ ನಮಗೇನು ಸಂಬಂಧ ಅಂತ ತಾವುಗಳು ಆಲೋಚನೆ ಮಾಡಬಹುದು. ನನಗೂ ಪ್ರಾರಂಭದಲ್ಲಿ ಅದೇ ಇತ್ತು, ಸೆಂಟ್ರಲ್ ಗೌರ್ಮೆಂಟ್ ಮಾಡಿದರೆ ನಮಗೆ ಸ್ಟೇಟ್ ಗೌರ್ಮೆಂಟಿಗೆ ಏನು ಇಫೆಕ್ಟ್ ಆಗ್ತದೆ. ಆದರೆ ನಿಮಗೆ ಈಗಾಗಲೇ ಗೊತ್ತು, 2006 ನಂತರ ಸೇರಿದವರ ಸ್ಥಿತಿ ಏನಾಗಿದೆ ಸ್ಟೇಟ್ ಗೌರ್ಮೆಂಟಲ್ಲಿ ಅಂತ. ಪೆನ್ಷನ್ ಇಲ್ಲ. ಈಗ ಇದು ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಈಗ 7ನೇ ವೇತನ ಆಯೋಗವೇ ಪೂರ್ತಿಯನ್ನು ಪಡೆಯಲಿಲ್ಲ, ಹೆಚ್ಚಿನವರಿಗೆ ವಂಚಿತರಾಗಿದ್ದೇವೆ. ಸೆಂಟ್ರಲ್ 7ನೇ ವೇತನ ಆಯೋಗ ಕೊಟ್ಟು ಈಗ 8ನೇ ವೇತನ ಆಯೋಗವನ್ನು ಅನೌನ್ಸ್ ಮಾಡಿದೆ. ಈ ವೇತನ ಆಯೋಗದಲ್ಲಿ ನಾಡ್ದು 2026 ಏಪ್ರಿಲ್ 1ನೇ ತಾರೀಕಿಗೆ ಗೌರ್ಮೆಂಟಿಗೆ ಸಬ್ಮಿಟ್ ಆಗ್ತದೆ. ಸಬ್ಮಿಟ್ ಮಾಡಿದ ಬಳಿಕ ಅದು ಇಫೆಕ್ಟ್ ಹೇಗೆ ಆಗ್ತದೆ ಅಂತ ಹೇಳಿದರೆ 1/4/26 ಡೇಟಿನಿಂದ ಮೊದಲು ರಿಟೈರ್ಡ್ ಆದವರಿಗೆ ಪೆನ್ಷನ್ ರಿವೈಸ್ ಇಲ್ಲ, ಯಾವುದೇ ಭತ್ಯೆ ಕೊಡಲಾಗುವುದಿಲ್ಲ. ಈಗ ಏನು ಉಂಟು ಅದರಲ್ಲಿ ಅವರು ಮುಂದುವರಿಬೇಕು ಅಂತ ಹೇಳುವಂತಹ ಒಂದು ಸಿಸ್ಟಮ್ ಬರ್ತದೆ. ಈಗ ಇಲ್ಲಿ ಇರುವುದು ಏನು ಅಂತ ಹೇಳಿದರೆ, ಈ ಸ್ಟೇಟ್ ಗೌರ್ಮೆಂಟ್ಗೂ ಈ ಸೆಂಟ್ರಲ್ ಗೌರ್ಮೆಂಟ್ ಮಾಡಿದ ಆರ್ಡ್ರಿಗೆ ಏನು ಸಂಬಂಧ ಅಂತ ತಮಗೆ ಗೊತ್ತಿದೆ. ಯಾವುದೇ DA ಎನೌಸು ಸೆಂಟ್ರಲ್ ಮಾಡಿ 1-2 ತಿಂಗಳು ಕಳೆದ ಕೂಡಲೇ ಸ್ಟೇಟ್ ಗೌರ್ಮೆಂಟ್ ಕೂಡ DAಯನ್ನು ಡಿಕ್ಲೇರ್ ಮಾಡ್ತದೆ. ನಾವು 7ನೇ ವೇತನ ಆಯೋಗ ಪಡಿಬೇಕಾದರೆ ಎಷ್ಟು ಕಷ್ಟಪಟ್ಟಿದ್ದೇವೆ ಅಂತ ನಿಮಗೆ ಗೊತ್ತಿದೆ. 14 ವರ್ಷ ಕಾಯಬೇಕಾಗಿ ಬಂತು. ಅಂಥ ಸಂದರ್ಭದಲ್ಲಿ ಸ್ಟೇಟ್ ಗೌರ್ಮೆಂಟ್ ಏನು ಮಾಡ್ತದೆ ಅಂದರೆ ಸೆಂಟ್ರಲ್ ಗೌರ್ಮೆಂಟನ್ನು ಫಾಲೋ ಮಾಡ್ತದೆ. ಅಲ್ಲಿ ಒಂದು ಆರ್ಡ್ರ್ ಆದಾಗ ಅದು ನಮ್ಮ ಗೌರ್ಮೆಂಟಿಗೆ ಏನು ಪ್ರಯೋಜನ ಉಂಟು ಅಂತ ನೋಡಿಕೊಂಡು ಇಮಿಡಿಯೇಟ್ ಅದನ್ನು ಇಂಪ್ಲಿಮೆಂಟ್ ಮಾಡ್ತದೆ. NEP ಆದದ್ದು ಅದೇ, NPS ಅದೇ ರೀತಿಯಲ್ಲಿ ಅದರ ಆಗಿಬಿಟ್ರೆ ನಾವು ಏನು ಈಗ ಪಡೀತಾ ಇದ್ದೇವೆ ಆ DA ಮತ್ತು ಆ ಬೇಸಿಕ್ ಅಲ್ಲಿಯೇ ಸ್ಟ್ಯಾಗ್ನೆಟ್ ಆಗ್ತದೆ. 80 ವರ್ಷಕ್ಕೂ ಇಲ್ಲ, 85ಕ್ಕೂ ಇಲ್ಲ, 90ಕ್ಕೂ ಇಲ್ಲ, 100ಕ್ಕೂ ಇಲ್ಲ, ಯಾವ ಸವಲತ್ತು ಕೂಡ ಇಲ್ಲ. ಇದು ಯಾಕೆ ಹೀಗೆ ಆಗುತ್ತದೆ ಅಂತ ತಾವುಗಳು ಯೋಚಿಸಿದಾಗ ವರ್ಲ್ಡ್ ಬ್ಯಾಂಕ್ ಎಲ್ಲ ದೇಶಗಳಿಗೂ ಕೂಡ ಅನುದಾನವನ್ನು ಬಿಡುಗಡೆ ಮಾಡ್ತದೆ, ಫೈನಾನ್ಸ್ ಅಸಿಸ್ಟೆನ್ಸ್. ಅಲ್ಲಿ ಒಂದು ಕ್ಲಾಸ್ ಇದೆ, ಏನು ಅಂದರೆ ನಾವು ಕೊಡುವಂತಹ ಈ ಫೈನಾನ್ಸ್ ಅಸಿಸ್ಟೆನ್ಸ್ ಏನಿದೆ ಅದು ಯಾವುದೇ ಪ್ರಾಫಿಟ್ ಇಲ್ಲದಂತಹ ವಿಷಯಗಳಿಗೆ ಬಳಸಿಕೊಳ್ಳಬಾರ್ದು. ಪೆನ್ಷನ್ ಕೊಡೋದು ಪ್ರಾಫಿಟ್ ಇಲ್ಲ, ಸರ್ಕಾರ ಪೆನ್ಷನ್ ಕೊಡ್ತದೆ, ಅದರಿಂದ ಸರ್ಕಾರಕ್ಕೆ ಯಾವ ಪ್ರಾಫಿಟ್ ಇಲ್ಲ. ಅಲ್ಲಿ ವಿಶ್ವ ಬ್ಯಾಂಕೇ ಇದಕ್ಕೆ ಅಬ್ಜೆಕ್ಷನ್ ಇದೆ, ಪೆನ್ಷನ್ಗೆ ಈ ಹಣವನ್ನು ಉಪಯೋಗಿಸುವುದರ ಬಗ್ಗೆ ಅಬ್ಜೆಕ್ಷನ್ ಇದೆ. ಆದ ಕಾರಣ ರಾಷ್ಟ್ರ ಮಟ್ಟದಲ್ಲಿ ಆಗುವಾಗ ರಾಜ್ಯದಲ್ಲಿಯೂ ಕೂಡ ಅದು ಇಫೆಕ್ಟ್ ಆಗ್ತದೆ. ನಾವು ಈಗ ಏನು ಸಿಗ್ತದೆ ಅದರಲ್ಲಿ ನಾವು ತೃಪ್ತಿ ಪಟ್ಟುಕೊಂಡು ಕೂತ್ಕೊಳ್ಬೇಕಾದೀತು. ಕೇವಲ ಪೆನ್ಷನಿಂದಲೇ ಬದುಕುವವರಿಗೆ ಏನು ಗತಿ ಅಂತ ಹೇಳುವಂಥ ಪ್ರಶ್ನೆ. ಪೆನ್ಷನ್ ಇಲ್ಲ, ಪಾಯ್ಸನ್ ತಗೊಳ್ಬೇಕು, ಬೇರೆ ನಮಗೆ ದಾರಿ ಇಲ್ಲ. ಹೆಚ್ಚಿನವರು ಸಾಧಾರಣ ಸರ್ಕಾರಿ ನೌಕರರಲ್ಲಿ 50% ಬರೇ ಪೆನ್ಷನ್ನಲ್ಲಿ ಬದುಕುವವರೇ ಇದ್ದೇವೆ ನಾವು. ಇಂಥ ಸಂದರ್ಭದಲ್ಲಿ ನಾವು ಬಲವಾಗಿ ಇದನ್ನು ಪ್ರತಿಪಾದಿಸಿ ಈ ಆರ್ಡ್ರನ್ನು ಕ್ವ್ಯಾಶ್ ಮಾಡಿ ನಮಗೆ ಮೊದಲು ಹೇಗೆ ಇಷ್ಟರವರೆಗೆ ಪೆನ್ಷನ್ DA ಎಲ್ಲ ಕೊಡ್ತಾರೆ ಅದೇ ರೀತಿ ಮುಂದಕ್ಕೂ ಕೊಡಬೇಕು ಅಂತ ಹೇಳುವಂತಹ ಒಂದು ಮನವಿಯನ್ನು ನಾವು ಮಾಡಲಿಕ್ಕಾಗಿ ಈ ಸಭೆಯನ್ನು ಸೇರಿದ್ದೇವೆ. ಈಗ ನಮ್ಮ ಸಹಿ ಸಂಗ್ರಹ ಆದ ಕೂಡಲೇ ಪೂರ್ತಿ ಎಲ್ಲ ಆಗಿ ಹೋಗ್ತದೆ ಅಂತೇಳಿ ನಂಬಲಿಕ್ಕೆ ಆಗೋದಿಲ್ಲ. ಇದಕ್ಕೆ ನಾವು ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದಲ್ಲಿಯೂ ಕೂಡ ಇದರ ಬಗ್ಗೆ ನಾವು ಹೋರಾಟ ಮಾಡುವಂಥ ಪರಿಸ್ಥಿತಿ ಬರಲೂಬಹುದು. ಒಂದು ವೇಳೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ರಾಜ್ಯಗಳು ಈ ರೀತಿ ಸಹಿ ಸಂಗ್ರಹ ಮಾಡಿ ನಾಡ್ದು 25/7 ಮೊದಲು ಕಳಿಸಿಕೊಟ್ರೆ ಅದನ್ನು ಎಲ್ಲಿಯಾದರೂ ಪರಿಗಣಿಸಿದರೆ ಮೋದಿಯವರು ಏನು ಡಿಸಿಷನ್ ತಗೊಳ್ತಾರೆ ಕ್ಯಾಬಿನೆಟ್ನಲ್ಲಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗೆ ತಗೊಂಡ್ರೆ ಬಚಾವು, ಇಲ್ಲ ಅಂತಾದರೆ ನಾವು ಮುಂದಿನ ದಿನಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಬರಬಹುದು ಅಂತೇಳಿ ಅನ್ನಿಸ್ತಾ ಇದೆ. ಈ ನೆಲೆಯಲ್ಲಿ
ನಾವು ಹೋರಾಟಕ್ಕಾಗಿ ನಾವು ಈಗಲೇ ತಯಾರಾಗಬೇಕು ಅಂತ ಹೇಳುವಂಥ ನೆಲೆಯಲ್ಲಿ ಈ ಸಭೆಯನ್ನು ಮಾಡಿ ನಾವು ಕಮಿಟಿ ಮೀಟಿಂಗಿನಲ್ಲಿ ನಾವು ತೀರ್ಮಾನ ಮಾಡಿ ಇವತ್ತಿನ ಡೇಟನ್ನು ಫಿಕ್ಸ್ ಮಾಡಿ ಒಂದಿಷ್ಟು ಹಣ ಕಲೆಕ್ಟ್. ನಿಮಗೆ ಗೊತ್ತಿರ್ಬೋದು, ಜೇವಿಯರ್ ಸರ್ ಮೊನ್ನೆ ಯಾವಾಗ ಬೆಂಗಳೂರಲ್ಲಿ ಅಧಿವೇಶನ ಆದದ್ದು, ಬೆಂಗಳೂರಲ್ಲಿ ಮೊನ್ನೆ ಒಂದು ರಾಜ್ಯ ಮಟ್ಟದ ಅಧಿವೇಶನ ಆಯಿತು. 21/6/2025 ಅರಮನೆ ವಿಧಾನದಲ್ಲಿ ಭಾರಿ ದೊಡ್ಡ ಒಂದು ಸಮಾವೇಶ ನಡೆಯಿತು. ಅದಕ್ಕೆ ಜಿಲ್ಲೆಯ ತಾಲೂಕಿನ ಎಲ್ಲ ಸದಸ್ಯರು ಭಾಗವಹಿಸಬೇಕು ಅಂದರೆ ಸುತ್ತೋಲೆ ಬಂತು. ಆದರೆ ಭಾಗವಹಿಸುವುದು ನಮ್ಮಂತಹ ವಯೋವೃದ್ಧರಿಗೆ ಎಷ್ಟು ಸಾಧ್ಯ ಅಂತ ಹೇಳುವಂಥ ನೆಲೆಯಲ್ಲಿ ನಾವು ಇಲ್ಲಿಂದ ಸಂಘದ ವತಿಯಿಂದ ಒಂದು 5-6 ಜನ ಅಲ್ಲಿ ರೆಪ್ರೆಸೆಂಟೇಷನ್ ಮಾಡಿದ್ದೇವೆ. ಅದೇ ರೀತಿ ಒಂದು 25 ಜನ ಜುಲೈ 24ರ ನಂತರ ರಿಟೈರ್ಡ್ ಆದವರಿದ್ದಾರಲ್ಲ, ಅವರು ಒಂದು ವೇದಿಕೆ ಮಾಡಿಕೊಂಡು ನಮಗೆ ಪೆನ್ಷನ್ ಕೊಡಬೇಕು, 7ನೇ ವೇತನ ಆಯೋಗದ ಫಿಟ್ಮೆಂಟ್ ಕೊಡಬೇಕು ಅಂತೇಳಿ ಹೋರಾಟ ಮಾಡುವಂಥ ಒಂದು ವೇದಿಕೆ ಇದೆ. ನಮ್ಮವರೇ ರಿಟೈರ್ಡ್ ಆದವರು ಇಲ್ಲಿ ತುಂಬ ಜನ ಇದ್ದಾರೆ. ಅವರು ಸುಮಾರು 10, 20, 30 ಜನ ಅವರು ಕೂಡ ಭಾಗವಹಿಸಿದ್ದಾರೆ. ಒಟ್ಟೊಂದು 40ರಷ್ಟು ಜನ ನಮ್ಮ ಪುತ್ತೂರು ತಾಲೂಕಿಂದ ಸಮ್ಮೇಳನದಲ್ಲಿ ಭಾಗವಹಿಸಲಾಗಿದೆ. ಭಾಳ ಅದ್ಭುತವಾಗಿ ಸಾಹಿತ್ಯ ಒಂದು ಸಮ್ಮೇಳನ ನಡೆದಿದೆ. ಅಲ್ಲಿ ಮಾಡಿದಂತಹ ಸಮ್ಮೇಳನದ ಖರ್ಚು ವೆಚ್ಚಗಳನ್ನು ಅನೌನ್ಸ್ ಮಾಡಿದ್ದಾರೆ. ಈ ಕಾರ್ಯಾಗಾರ ಹಾಗೂ ಸಮಾವೇಶಕ್ಕೆ ಸಂಬಂಧಪಟ್ಟಂತೆ ಸುಮಾರು 56,64,000 ರೂಪಾಯಿ ವೆಚ್ಚವಾಗಿರುತ್ತದೆ. ಈ ವಿಚಾರವನ್ನು ಸಭೆಯಲ್ಲಿ ತಿಳಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲೆ ತಾಲೂಕು ಸಂಘಗಳಿಂದ ಹಾಗೂ ಬೆಂಗಳೂರು ನಗರ ಸೇರಿದಂತೆ ಬಂದಿರುವ ಜಾಹೀರಾತುಗಳು ಬಾಬ್ತು 6,10,000 ರೂಪಾಯಿ ಸಂಗ್ರಹ ಆಗಿದೆ. ತಮ್ಮ ಸಂಘ ಸಂಸ್ಥೆಗಳಿಂದ ದೇಣಿಗೆಯ ರೂಪದಲ್ಲಿ 6,69,000 ಜಮೆಯಾಗಿದೆ. ಜಿಲ್ಲಾ ತಾಲೂಕು ಸಂಘಗಳಿಂದ ಸದಸ್ಯರುಗಳಿಂದ ವಂತಿಗೆ ರೂಪದಲ್ಲಿ ಒಟ್ಟು 2,50,000 ರೂಪಾಯಿ ಸಂಗ್ರಹ ಆಗಿದೆ. ಜೊತೆಗೆ ಗಣ್ಯರು ದೇಣಿಗೆ ನೀಡಿರುವುದು 22 ಲಕ್ಷ ಸೇರಿದಂತೆ ಒಟ್ಟು 37,29,000 ರೂಪಾಯಿ ಜಮೆಯಾಗಿದೆ ಅಂತೆ. ಸದರಿ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಬಾಕಿ ವೆಚ್ಚವಾಗಿರುವ ಮೊತ್ತ 19,35,000 ಇದು ಎಕ್ಸಸ್ ಪೇಮೆಂಟ್ ಆಗಿದೆ. ಇದನ್ನು ಭರ್ತಿ ಮಾಡಬೇಕು. ಇದಕ್ಕೆ ಎಲ್ಲ ತಾಲೂಕು ಸಂಘದವರು ಹಣ ಭರ್ತಿ ಮಾಡಲಿಕ್ಕೆ ಸಹಕಾರ ಕೊಡಬೇಕು ಅಂತೇಳಿ ಕೇಳಿಕೊಂಡಿದ್ದಾರೆ. ಈಗ ನಾವು ಹೋರಾಟ ನಿಧಿಗೆ ಬೇರೆ ನಾವು ಮಾಡಬೇಕಾಗ್ತದೆ. ಹಾಗೆ ನಾವು ಈಗ 250 ರೂಪಾಯಿ ಹಾಗೆ ನಿಮ್ಮಿಂದ ಏನು ಕಲೆಕ್ಟ್ ಮಾಡಿದ್ದೇವೆ ಅದನ್ನು ಈ ಒಂದು ವೆಚ್ಚದ ಬಾಬ್ತು ನಾವು ಭರಿಸಬೇಕು. ಇಲ್ಲಂತಾದರೆ ಅವರು ನಮಗೇನು ಪ್ರತಿಕ್ರಿಯೆ ಕೊಡೋದಿಲ್ಲ. ಅದನ್ನು ಭರಿಸಬೇಕು. ಜೊತೆಯಲ್ಲಿ ಹೋರಾಟ ಮುಂದೆ ಹೇಗೆ ನಡೆಯುವುದು ಅಂತ ಹೇಳುವಂಥ ಸಂದರ್ಭದಲ್ಲಿಯೂ ಕೂಡ ನಾವು ರೆಡಿಯಾಗಿರಬೇಕು ಅಂತ ಹೇಳುವ ನೆಲೆಯಲ್ಲಿ ಹೋರಾಟ ನಿಧಿಯನ್ನು 250 ರೂಪಾಯಿ ಹಾಗೆ ಕಲೆಕ್ಟ್ ಮಾಡಿದ್ದೇವೆ. ಇದು ಯಾವುದೇ ಮಿಸ್ಯೂಸ್ ಆಗದ ಹಾಗೆ ನಾವು ಕ್ರಮ ಕೈಗೊಳ್ತೇವೆ. ಅದರ ಬಗ್ಗೆ ನಿಮಗೆ ಸಂಶಯ ಬೇಡ. ಮಹಾಸಭೆಯಲ್ಲಿ ಮೊನ್ನೆ ನಾವು ಮಾಡಿದಂಥ ಮಹಾಸಭೆಯಲ್ಲಿ ಲೆಕ್ಕಪತ್ರಗಳನ್ನು ಸವಿವರವಾಗಿ ನಿಮಗೆ ಮಂಡಿಸಿದ್ದೇವೆ. ಆಡಿಟೆಡ್ ಅಕೌಂಟನ್ನು ನಾವು ಮೇಂಟೈನ್ ಮಾಡ್ತೇವೆ. ಹಾಗೆ ಜೊತೆಯಲ್ಲಿ ನಮ್ಮ ಸಂಘದ ಪತ್ರಿಕೆ ಒಂದು ಇದೆ, ಪಿಂಚಣಿದಾರರ ಪತ್ರಿಕೆ. ಆ ಪತ್ರಿಕೆಯನ್ನು ಪಡೆದುಕೊಳ್ಳುವವರು ಅಲ್ಲಿ ಕೌಂಟರಲ್ಲಿ ಹಣ ಕೊಟ್ಟು 360 ರೂಪಾಯಿ ಒಂದು ವರ್ಷಕ್ಕೆ ಒಂದು ಇಲ್ಲಿ ನಮ್ಮಲ್ಲಿ ಅವರು ಏನು ಕೇಳಿದ್ದಾರೆ ಅಂತ ಹೇಳಿದರೆ, ಕನಿಷ್ಠ ಪುತ್ತೂರು ತಾಲೂಕು ಅಂದರೆ ನಮ್ಮ ತಾಲೂಕು ಸಂಘದಿಂದ ಒಂದು 50 ಜನ ಆದರೂ ಆ ಪತ್ರಿಕೆಯನ್ನು ಕೊಂಡುಕೊಳ್ಳುವ ಹಾಗೆ ನಾವು ಪ್ರಿಸ್ಕ್ರಿಪ್ಷನ್ ಅದರ ದರವನ್ನು ಮಾಡಿ ಸದಸ್ಯರನ್ನು ನೋಂದಾಯಿಸಿ ಕೊಡಬೇಕು ಅಂತೇಳಿ ಕೇಳಿಕೊಂಡಿದ್ದಾರೆ. ಯಾರಾದರೂ ಬೇಕು ಅಂತ ಆದರೆ ಪತ್ರಿಕೆ ಅಲ್ಲಿ ಕೌಂಟರಲ್ಲಿ ನೀವು ಎಷ್ಟು ಅಂತ ಅಲ್ಲಿ ಹೇಳ್ತಾರೆ. 5 ವರ್ಷಕ್ಕಾದರೆ 1,000 ಚಿಲ್ಲರೆ ಆಗ್ತದೆ. ಪ್ರತಿ ತಿಂಗಳು ಒಂದೊಂದು ಪತ್ರಿಕೆ ಬರ್ತದೆ. ಅದರಲ್ಲಿ ಸುತ್ತೋಲೆಗಳು ಎಲ್ಲವೂ ಕಳಿಸಿಕೊಡ್ತಾರೆ. ದಯವಿಟ್ಟು ಅದನ್ನು ಸಹಕರಿಸಿ. ಇನ್ನು ಇವತ್ತು ಇಷ್ಟು ಜನ ಬರಬಹುದು ಅಂತ ಹೇಳುವಂಥ ಒಂದು ನಿರೀಕ್ಷೆ ಎಲ್ಲರಿಗೂ ಇರಲಿಲ್ಲ, ಆದರೆ ನನಗಿತ್ತು. ಯಾಕೆಂದರೆ ನಮ್ಮ ಪುತ್ತೂರು ತಾಲೂಕಿನಲ್ಲಿ ಸ್ಪಂದಿಸಿದಷ್ಟು ಸ್ಪಂದನೆ ಬೇರೆ ತಾಲೂಕುಗಳಲ್ಲಿ ಇಲ್ಲ. ಮೊನ್ನೆ ಬೆಳ್ತಂಗಡಿಯಲ್ಲಿ ಮೀಟಿಂಗ್ ಆಯಿತು. ಅಲ್ಲಿ ಕಾರ್ಯಕಾರಿ ಸಮಿತಿಯವರು ಎಷ್ಟು ಜನ ಸೇರಿದ್ದರು, ಅದು ಎಷ್ಟು ಇಫೆಕ್ಟ್ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾನು ಹೇಳಿದೆ, ನೀವು ಬರೀ ಕಾರ್ಯಕಾರಿ ಸಮಿತಿಯವರು ಸಹಿ ಸಂಗ್ರಹ ಮಾಡಿ ತಹಶೀಲ್ದಾರಿಗೆ ಕೊಟ್ಟರೆ ಏನು ಪ್ರಯೋಜನ ಆಗ್ತದೆ? ಇಡೀ ಪಿಂಚಣಿದಾರರ ಎಲ್ಲರ ಸಹಿ ಸಂಗ್ರಹ ಮಾಡಬೇಕು. ಅಲ್ಲಿ ಸೇರುವುದಿಲ್ಲ ಅಂತೆ, ಜನವೇ ಸೇರುವುದಿಲ್ಲ. ಈಗ ಜಿಲ್ಲೆಯಲ್ಲಿ ಕೂಡ ಏನು ಪ್ರತಿಕ್ರಿಯೆ ಮಾಡ್ತಾರಂತ ಹೇಳಲಿಕ್ಕೆ ಆಗೋದಿಲ್ಲ. ಹೀಗೆ ಮಾಡಿದರೆ ನಾವು ಖಂಡಿತವಾಗಿ ಪಿಂಚಣಿಯನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಬರ್ತದೆ.
ಕುಟುಂಬ ಪಿಂಚಣಿ ಇಲ್ಲ, ಯಾವ ಸವಲತ್ತು ಕೂಡ ನಿವೃತ್ತರಿಗೆ ಸಿಗುವಂಥ ಪರಿಸ್ಥಿತಿ ಬರೋದಿಲ್ಲ. ಆದ ಕಾರಣ ಪುತ್ತೂರಿನ ಮಟ್ಟಿಗೆ ಒಳ್ಳೆಯ ಸಂಘಟನೆ ಇದೆ, ಎಲ್ಲರ ಪ್ರತಿಕ್ರಿಯೆ ಇದೆ. ಇಷ್ಟು ಜನ ಸೇರಿ ಇವತ್ತು ಸುಮಾರು ಜನ ಹೋಗಿದ್ದಾರೆ ಈಗ ಸಹಿ ಹಾಕಿ. ನಡಿಲಿಕ್ಕೆ ಕೊಡೋದವರು, ಕೂತ್ಕೊಳ್ಳಿಕ್ಕೆ ಕೊಡೋದವರೆಲ್ಲ ಹೋಗಿದ್ದಾರೆ. ಏನೇ ಇರಲಿ, ಒಳ್ಳೆಯ ರೀತಿಯ ಒಂದು ಪ್ರತಿಕ್ರಿಯೆ ಇವತ್ತು ಸಿಕ್ಕಿದೆ. ನಮ್ಮ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರು ಕೂಡ ಸಕ್ರಿಯವಾಗಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಳಲಿಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ನೀವೆಲ್ಲರೂ ಬಂದಿದ್ದೀರಿ, ನಿಮಗೆಲ್ಲ ನಾವು ಆಭಾರಿಯಾಗಿದ್ದೇವೆ. ಮುಖ್ಯವಾಗಿ ನಾವು ಕೇಳಿಕೊಳ್ಳುವುದು ಏನಂದರೆ, ನಾವು ಒಬ್ಬರನ್ನು ಸದಸ್ಯರನ್ನಾಗಿ ಮಾಡಿಕೊಡಬೇಕು ಅಂತ. ಈಗ ನಮ್ಮ ಮನೆ ಪಕ್ಕದಲ್ಲಿ, ಅಕ್ಕಪಕ್ಕದಲ್ಲಿ ಬೇಕಾದಷ್ಟು ಜನ ನಿವೃತ್ತರಿದ್ದಾರೆ. ಆ ನಿವೃತ್ತರಲ್ಲಿ ಒಂದೆರಡು ಜನರನ್ನಾದರೂ ಇಲ್ಲಿ ಪ್ರಪೋಸ್ ಮಾಡಿ ಕಳಿಸಿಕೊಟ್ಟು ಇಲ್ಲಿ ನೋಂದಣಿ ಮಾಡಿ, ಸಂಘದಿಂದ ಏನಾಗ್ತದೆ ಅಂತ ಹೇಳೋ ಪ್ರಶ್ನೆ ಅಲ್ಲ. ಸಂಘದಿಂದ ನಾವು ಇಷ್ಟು ಜನ ಸೇರಿದ್ದೇವೆ, ಇಷ್ಟು ಜನ ಸೇರಿದರೆ ಏನಾಗಬಹುದು ಅಂತ ಹೇಳಿ ನಿಮಗೆ ಗೊತ್ತಿದೆ. ಏನಾದರೂ ಒಂದು ಸಾಹಸ ಮಾಡಲಿಕ್ಕೆ ಸಾಧ್ಯ ಇದೆ. ಆದರೆ ನಾವು ಏನು ಮಾಡ್ತೇವೆ ಅಂದರೆ, ಸುಮ್ಮನೆ ನಾವು ನಿವೃತ್ತರು ನಮ್ಮಿಂದ ಕೂಡುವುದಿಲ್ಲ ಅಂತ ಕೂತರೆ ಆಗೋದಿಲ್ಲ. ಪ್ರತಿಯೊಬ್ಬರು ಕೂಡ ಕೈ ಜೋಡಿಸಿಕೊಳ್ಬೇಕು, ಒಬ್ಬರಿಗೊಬ್ಬರು ಕೈ ಜೋಡಿಸಿಕೊಂಡು ನಮ್ಮ ಸಂಘವನ್ನು ಬಲಪಡಿಸಿ. ಇವತ್ತು ಸುಮಾರು ಎಷ್ಟು ಜನ ಸರ್? 28 ಜನ ಇವತ್ತು ಬಂದು ಸೇರಿದ್ದಾರೆ ಸಂಘಕ್ಕೆ. ಹೊಸ ಸದಸ್ಯರು ನೋಂದಾವಣೆ ಆಗಿದ್ದಾರೆ, ಕುಟುಂಬ ಪಿಂಚಣಿಯವರು ನೋಂದಣಿ. ಇಷ್ಟವರೆಗೆ ಕುಟುಂಬ ಪಿಂಚಣಿಯವರು ಬಹಳ ಕಡಿಮೆ ಜನ ನಮ್ಮಲ್ಲಿ ನೋಂದಣಿ ಆದ್ದು, ಯಾರೂ ಬರುವುದಿಲ್ಲ ಕುಟುಂಬ ಪಿಂಚಣಿ ಪಡೆಯುವವರು. ಅವರಿಗೂ ಕೂಡ ನಾಳೆ ಸಮಸ್ಯೆ ಬರ್ತದೆ. ಪಿಂಚಣಿದಾರಿಗೆ ಮಾತ್ರ ಅಲ್ಲ, ಅವರ ಯಾರೋ ತೀರಿ ಹೋದವರ ಫ್ಯಾಮಿಲಿಗೂ ಕೂಡ ಇದು ಸಮಸ್ಯೆ ಆಗ್ತದೆ. ಆದ ಕಾರಣ ನಿಮ್ಮ ಮನೆ ವಟಾರ ಅಥವಾ ನಿಮ್ಮ ಆಸುಪಾಸಿನಲ್ಲಿ ಯಾರು ನಿವೃತ್ತರಾಗ್ತಾರೆ ಅವರನ್ನು ಕರ್ಕೊಂಡು ಬಂದು, ನಮ್ಮಲ್ಲಿ ಈಗ ಫುಲ್ ಟೈಮ್ ವರ್ಕರ್ ಒಬ್ಬರು ಇದ್ದಾರೆ, ಹರಿಣಾಕ್ಷರಿಗಳು ಕೂತಿದ್ದಾರೆ. ಅವರು ಪ್ರಥಮವಾಗಿ ಪಬ್ಲಿಕ್ಕಿನಿಂದ, ಸರ್ ಅವರಿಗೆ ಹೇಗೆ ನೀವು ಸ್ಯಾಲರಿ ಕೊಡ್ತೀರಿ? ನಾವೇ ಕೈಯಿಂದ ಕೊಡೋದು, ನನ್ನದು ಇರಲಿ ಒಂದಿಷ್ಟು ಅಂತೇಳಿ ಅವರು ಕೊಡ್ತಾ ಇದ್ದಾರೆ. ಪ್ರತಿ ತಿಂಗಳು ನಾವು ಕಾರ್ಯಕಾರಿ ಸಮಿತಿಯವರೇ 26-27 ಜನ 250 ರೂಪಾಯಿ ಹಾಗೆ ಒಟ್ಟು ಮಾಡಿ ತಿಂಗಳ ಪೇಮೆಂಟನ್ನು ನಮ್ಮ ಕಾಯಂ ಅಪಾಯಿಂಟ್ಮೆಂಟ್ ಆದಂತಹ ಸ್ಟಾಫಿಗೆ ನಾವು ಕೊಡ್ತಾ ಇದ್ದೇವೆ. ಯಾರಲ್ಲೂ ನಾವು ಕೈ ಚಾಚೋದಿಲ್ಲ. ಇನ್ನು ನಿಮಗೆ ಒಂದು ತಿಳಿದಿರಲಿ, ನಮ್ಮ ಸಂಘದ ಒಂದು ಹೊಸತನ ಅಂದರೆ ಏನು ಅಂದರೆ, ಇಷ್ಟರವರೆಗೆ ನಾವು ಒಂದು ಕೊಠಡಿಯನ್ನು ಲೀಸಿಗೆ ತಗೊಂಡಿದ್ದೇವೆ. ಇಷ್ಟರವರೆಗೆ ಯಾವುದೇ ಒಂದು ಸಿಂಗಲ್ ಪೈಸೆ ಪಬ್ಲಿಕ್ಕಿಂದ ನಾವು ತಗೊಂಡಿಲ್ಲ, ಯಾವ ಕಾಂಟ್ರಿಬ್ಯೂಷನ್ ಇಲ್ಲ. ಯಾಕಂದರೆ ನಾವು ಪೆನ್ಷನ್ ಪಡೆಯುವವರು, ನಮ್ಮ ಪೆನ್ಷನ್ನಲ್ಲೇ ನಮ್ಮ ಬೇಡಿಕೆಗಳನ್ನು ನಾವು ಈಡೇರಿಸಿಕೊಳ್ಬೇಕು ಅಂತ ಹೇಳುವಂಥ ಒಂದು ಇರಾದೆ ನಮ್ಮದು. ಆದ ಕಾರಣ ಹಿರಿಯರಾದ ತಾವುಗಳೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದೀರಿ. ಈ ಸಹಕಾರಕ್ಕೆ ನಾವು ಹೇಗೆ ಕೃತಜ್ಞತೆ ಸಲ್ಲಿಸಬೇಕು ಅಂತ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಯಾವುದೇ ಅಡೆತಡೆ ಬಂದರೂ ಕೂಡ ನಾವು ಬೆಚ್ಚದೆ, ಹಿಂಜರಿಯದೆ ಮುನ್ನುಗ್ಗಿ ನಾವು ಪ್ರತಿಯೊಬ್ಬರೂ ಕೂಡ ಒಬ್ಬರಿಗೊಬ್ಬರು ಕೈ ಜೋಡಿಸಿ ನಾವು ಕೆಲಸ ಮಾಡೋಣ ಅಂತೇಳಿ ಹೇಳುತ್ತಾ, ಇಲ್ಲಿ ಮಾತಾಡಲಿಕ್ಕೆ ಯಾರಿಗಾದರೂ ಇದ್ದರೆ ದಯವಿಟ್ಟು ಬಂದು ಇಲ್ಲಿ ಸಲಹೆಗಳನ್ನು ಕೊಡ್ಬೋದು, ಹೇಳಲಿಕ್ಕೆ ಇದ್ದರೆ. ಅಧ್ಯಕ್ಷರ ಮಾತಿಗೆ ಒಂದು ಆ್ಯಡ್ ಮಾಡಲಿಕ್ಕೆ ಬಯಸ್ತೇನೆ. ನಾವೀಗ ಏನು ಪೆನ್ಷನರ್ಸ್ ಇದ್ದೇವಲ್ಲ, ನಾವು ನಶಿಸುತ್ತಿರುವ ವರ್ಗ. ಯಾಕೆ ಅಂತೇಳಿದ್ರೆ, ಇನ್ನು 10 ವರ್ಷದ ನಂತರ OPSನವರು ಯಾರು ಇರೋದಿಲ್ಲ, ರಿಟೈರ್ ಆಗುವವರು. ಹಾಗೆ ಗ್ರ್ಯಾಜುವಲಿ ನಮ್ಮ ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತದೆ. ಆಗ ನಮಗೆ ಯಾವುದೇ ಬೇಡಿಕೆಯನ್ನು ಇಡುವಂಥ ಶಕ್ತಿ ಕಡಿಮೆ ಆಗ್ತದೆ. ಯಾಕೆಂದರೆ 2006ರಿಂದ NPS ಜಾರಿಗೆ ಬಂದಿದೆ. ಅದರ ಹಿಂದಿನವರಿಗೆ ಮಾತ್ರ OPS ಇರುವುದು, ಪೆನ್ಷನ್ ಸಿಗುವಂಥದ್ದು. ಆದ್ದರಿಂದ ಈಗಲೇ ನಾವು ಬಲವಾಗಿ ಪ್ರತಿಪಾದಿಸಿದರೆ, ಅದಕ್ಕೆ ಬೇಕಾದ ಎಚ್ಚರ ವಹಿಸಿದರೆ, ಆಗ ಮುಂದೆ ಬರುವಂಥ ನಿವೃತ್ತರಾಗುವವರಿಗೆ ಸಹ ಅದರಿಂದ ಹೆಲ್ಪ್ ಆಗ್ತದೆ. ಯಾಕಂದರೆ ನಿವೃತ್ತರ ಸಂಖ್ಯೆ 2006ರ ನಂತರದ ಇದು ಸ್ಥಿತಿ ಬೇರೆ ಸೇರಿದವರದ್ದು, ಅದರ ಹಿಂದಿನವರದ್ದು ಬೇರೆ. ಅದನ್ನೇ ತಮ್ಮ ಗಮನಕ್ಕೆ ಅಷ್ಟೇ. ನಿವೃತ್ತ ನೌಕರರ ಸಂಘದ ವಿಶೇಷ ಸರ್ವ ಸದಸ್ಯರ ಸಭೆಯನ್ನು ಕರೆದಿದ್ದೇವೆ. ಕೆಲವೊಂದು ಮಾಹಿತಿಯನ್ನು ನಮ್ಮ ಸಂಘದ ಅಧ್ಯಕ್ಷರಾದಂಥ ಐತಪ್ಪ ನಾಯ್ಕರವರು ನೀಡಿದ್ದಾರೆ. ಅದರೊಂದಿಗೆ ಜೇವಿಯರ್ ಕೂಡ ಈ ಒಂದು ಸಂದರ್ಭದಲ್ಲಿ ಕೆಲವು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಎಲ್ಲ ಸೀನಿಯರ್ಸು, ಸೂಪರ್ ಸೀನಿಯರ್ಸ್ ಎಲ್ಲ ಇದ್ದೀರಿ. ಅಧ್ಯಕ್ಷರೇ, ಎಲ್ಲ ವೇದಿಕೆಯಲ್ಲಿರುವವರೇ, ನಾನು ಏನು ಅಭಿಪ್ರಾಯ ಹೇಳಲಿಕ್ಕಲ್ಲ, ಇವತ್ತು ಸಭೆಯನ್ನು ಕರೆದಿದ್ದೀರಿ. ತುರ್ತಾಗಿ ರಾಜ್ಯಸಭೆಯವರು ಕೂಡ ಅದನ್ನು ಕರೆದಿದ್ದಾರೆ. ಕರೆದಂತಹ ನಿಮಗೆ ನಾವು ಧನ್ಯವಾದವನ್ನು ಹೇಳ್ತಾ ಇದ್ದೇವೆ ಮೊದಲನೇದಾಗಿ.
ಈಗ ಇನ್ನೊಂದು ವಿಷಯ ಅಂತ ಹೇಳಿದರೆ 20 ವರ್ಷ ಆಯಿತು ನಮ್ಮದು NPS ಆಗಿ. ಅದಕ್ಕಿಂತ ಮೊದಲು ರಿಟೈರ್ಡ್ ಆದವರಿಗೆ ಮಾತ್ರ ನಾವು ಪೆನ್ಷನ್ ಪಡ್ಕೊಳ್ತಾ ಇದ್ದೇವೆ. ಕೆಲವರಿಗೆ ಕೆಲವು ಕಲ್ಪನೆಗಳುಂಟು. ಪೆನ್ಷನ್ ನಮ್ಮ ರೈಟ್ ಅಂತ ನಾವು ಹೇಳ್ತೇವೆ. ಆದರೆ ಇದು ಎಷ್ಟು ಸಿಗುತ್ತೆ ಅಂತ ಹೇಳುವಂಥದ್ದು ನನಗೆ ವಿ ಜಿ ಭಟ್ರ ಹತ್ರ ಹೇಳಿದೆ, ಎಷ್ಟು ಸಂಬಳ ಇತ್ತು ರಿಟೈರ್ಡ್ ಆದ ಅಂತ ಹೇಳಿ 2 ಲಕ್ಷ ಇತ್ತು. 2 ಲಕ್ಷ ಸಿಗ್ತದೆ ಅಂತ ಹೇಳಿದ ಕೂಡಲೇ ಅದರ ಅರ್ಧ ಸಿಗ್ತದೆ ಅಂತ ಹೇಳುವಂಥ ಕಲ್ಪನೆಗಳೆಲ್ಲ ಬಿಡಬೇಕು. ನಮ್ಮಲ್ಲಿ ಈಗ ಸ್ಟೇಟ್ ಗೌರ್ಮೆಂಟ್ನಲ್ಲಿ ಎಷ್ಟಿರೋದು 75 ಅಂತ ಕಾಣುತ್ತೆ. 120 ಮಾಡಿಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಮಾಡಿದ್ದು. ಏನಿದ್ರು ಕೂಡ 1.25 ಮ್ಯಾಕ್ಸಿಮಮ್ ಲಿಮಿಟ್. ಅಲ್ಲದೆ ನನಗೆ ಈಗ ಕೆಲವರಿಗೆಲ್ಲ ಸಂಬಳ ಉಂಟು, 3 ಲಕ್ಷ ಎಲ್ಲ ಉಂಟು. ಈಗ ಅದರದ್ದು ಅರ್ಧ ಸಿಗ್ತದೆ ಅಂತ ಹೇಳುವಂಥ ಕಲ್ಪನೆ ಯಾರಿಗೂ ಇಟ್ಕೊಳ್ಳೋದು. ಸರ್ಕಾರ ಒಂದು ಮ್ಯಾಕ್ಸಿಮಮ್ ಲಿಮಿಟನ್ನು ಫಿಕ್ಸ್ ಮಾಡಿದೆ. 75 ಇತ್ತು, ಅದನ್ನೀಗ 101. ಈಗ ನಮಗೆ ಸಿಗ್ತಾ ಇರೋದು 75ರಲ್ಲಿ 125, 120ರಲ್ಲಿ. ಇದು ಒಂದು. ಅದಕ್ಕಾಗಿ ಇನ್ನು ಎಷ್ಟು ಸಿಗುತ್ತೆ ಅಂತ ಹೇಳುವಂಥದ್ದು ಇನ್ನು ಪರಿಷ್ಕರಣೆ ಆದರೆ, ಈಗ 1 ಲಕ್ಷದಲ್ಲಿರುವವರು ಎಷ್ಟು ಸಿಗಬಹುದು ಅಂತ UGC ಸ್ಕೇಲ್ನವರಿಗೆ ಸ್ಟೇಟ್ ಗೌರ್ಮೆಂಟಿನ ಸ್ಕೇಲ್ನಲ್ಲೇ ಹೋಗ್ತಾ ಇದ್ದೀರಲ್ಲ ಸರ್ ನೀವೆಲ್ಲ. UGC ಅವರು UGC ಸ್ಕೇಲ್ನಲ್ಲಿ ಕೊಡ್ತಾ ಇಲ್ಲಲ್ಲ ಪೆನ್ಷನನ್ನು, ಸ್ಟೇಟ್ ಪೆನ್ಷನ್ ಕೊಡ್ತಾ ಇದೆ. ಇದೆಲ್ಲ ಕೆಲವು ವ್ಯತ್ಯಾಸಗಳಿಲ್ಲಿದೆ. ಇನ್ನು ನಮ್ಮಲ್ಲಿ NPS ತಂದಾಗ ಸಡನ್ ನಮ್ಮಲ್ಲಿ ಕೂಡ ನಿಲ್ಲಿಸಿದರು, ಅವರ ಮಾತನ್ನಲ್ಲಿ ಹೇಳಿದರು. ಅದಕ್ಕಾಗಿ ಈಗ 8ನೇ ವೇತನ ಆಯೋಗ ಬಂದರೆ ಸೆಂಟರ್ನಲ್ಲಿ, ನಮ್ಮದು 7ರಲ್ಲಿ ಇದ್ದೇವೆ ನಾವು, ಕೂಡಲೇ ಅದನ್ನು ಅನ್ವಯಿಸ್ತಾರೆ. ಯಾವುದು ಸರ್ಕಾರಕ್ಕೆ ಲಾಭ ಆಗ್ತದೋ ಅದನ್ನು ತೆಗೆದುಕೊಳ್ತಾರೆ. ಹಾಗಾಗಿ ನಮ್ಮಲ್ಲಿ ಕೂಡ ಅದು ಬಂದೇ ಬರ್ತದೆ, ಪರಿಷ್ಕರಣೆ ಆಗುವುದಿಲ್ಲ ಹೇಳುವಂಥದ್ದು. ಪರಿಷ್ಕರಣೆ ಆದರೆ ಎಷ್ಟಾಗಬಹುದು ಅಂತ ಹೇಳುವಂಥದ್ದು, ಅದು ಕೂಡ ಒಂದು ಮ್ಯಾಕ್ಸಿಮಮ್ ಲಿಮಿಟ್ ಇದೆ ಅಂತ ಎಲ್ಲರೂ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ನಾವು ಇದ್ದದರಲ್ಲಿ ತೃಪ್ತಿ ಪಟ್ಟುಕೊಂಡೇ ಇರೋಣ, ಸಾಸಿ ಸಿಕ್ಕಿರ ಸಿಕ್ಕಲಿ. ಇವೆಲ್ಲ ನಾನು ಹೇಳೋದು ಹಾಗೆ, ನಾವೆಲ್ಲ ಆಶಾಭಾವನೆಯಿಂದ ಇದ್ದದರಲ್ಲಿ ತೃಪ್ತಿ ಪಟ್ಟುಕೊಂಡು ಅದರಲ್ಲಿ ಬದುಕೋಣ. ಕೊನೆಯ ದಿನಗಳಲ್ಲಿ ನಾವಿರುವಾಗ ಯಾಕೆ ಹೇಳಬಾರ್ದಂತೇನಿಲ್ಲ, ಹೇಳಬಾರ್ದ? ವಾಸ್ತವ ಅಂಶ. ಈಗ ಗಂಡಸರು ಸುಮಾರು ಜನ ಇದ್ದಾರೆ, ಹಾಗೆ ನಾನು ಮತ್ತು ಇವರು ಶಾಸ್ತ್ರಿಗಳು ಮಾತಾಡ್ತಾ ಇರ್ಬೇಕು. ಇನ್ನು ಕೆಲವು ಸಮಯದಲ್ಲಿ ಗಂಡಸರ ಸಂಖ್ಯೆಯೂ ಕಡಿಮೆ ಆಗ್ತದೆ ಇಲ್ಲಿ. ಯಾಕಂತೇಳಿದರೆ ಸ್ಟಾಫ್ ಈಗ ಇರುವವರು ಲೇಡೀಸೇ ಜಾಸ್ತಿ. ಈಗ ಅವರದ್ದೇ ಮ್ಯಾನೇಜ್ಮೆಂಟ್ ಆಗ್ಬೋದು, ಮತ್ತು ಒಂದು 5 ವರ್ಷ ಕಳೀಲಿ ನಾನು ಹೇಳ್ತೀನಿ. ಆಗ ನಾವು ಬದುಕಿದರೆ ನಾವು ಬರ್ತೀವಿ, ಆಗ ನಮ್ಮನ್ನು ಇಲ್ಲಿ ಬಿಡಲಿಕ್ಕಿಲ್ಲ ಅವರು. ಏನೇ ಇರಲಿ, ಇದೆಲ್ಲ ನಾವು ಸಂತೋಷವನ್ನು ಹಂಚಿಕೊಳ್ಳೋಣ. ನಾನು ಬಂದದ್ದು ನನಗೆ ತುಂಬ ಖುಷಿಯಾಗಿದೆ ನನಗೆ. ಯಾಕಂತೇಳಿದರೆ ಎಲ್ಲರನ್ನು ಮಾತಾಡಿಸಿದೆ. ನಾನು ತೃಪ್ತಿ ಪಟ್ಟುಕೊಂಡು ಇದರಲ್ಲಿ ಏನು ಸಿಗುತ್ತೆ ಅಂತ ಹೇಳೋದ್ರ ಬಗ್ಗೆ ನನಗೆ ವಿಚಾರ ಇಲ್ಲ. ನಾನು ಯಾಕಂದರೆ ಸಂಬಳವನ್ನು ಲೆಕ್ಕಾಚಾರ ಹಾಕಿದವನೇ ಅಲ್ಲ. ಹಾಗಾಗಿ ಬಂದಂಥ ನಿಮ್ಮೆಲ್ಲರನ್ನು ಮತ್ತೆ ಕಾಣುವಂಥ ಸೌಭಾಗ್ಯ ಸಿಕ್ಕಿತಲ್ಲ, ಅದಕ್ಕೆ ಸಂತೋಷ ಪಟ್ಟುಕೊಳ್ತೇನೆ. ಮತ್ತೊಮ್ಮೆ ನಿಮಗೆ ಐತಪ್ಪ ನಾಯ್ಕರು, ಝೇವಿಯರು, ರೈಗಳು ಮತ್ತು ಶ್ರೀಮೇಶ್ವರ ಭಟ್ರು ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನು, ಅಭಿನಂದನೆ ಸಲ್ಲಿಸಿ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ನಾವು ತಹಶೀಲ್ದಾರಿಗೆ ಒಂದು ಮನವಿ ಕೊಡಲಿಕ್ಕುಂಟು ನೇರವಾಗಿ. ಅದನ್ನು ನಾಡ್ದು ಸೋಮವಾರ 11 ಗಂಟೆಗೆ ಕೊಡುವುದು ಅಂತ ಹೇಳುವಂಥ ತೀರ್ಮಾನ ಆಗಿದೆ. ಈಗ ತಾವುಗಳು ಬರುವುದಿದ್ದರೆ ತಾಲೂಕು ಆಫೀಸಿಗೆ ನಿಯೋಗ ಹೋಗುವಾಗ ಬರ್ಬೋದು. ಇಷ್ಟ ಉಳ್ಳವರು, ಆಸಕ್ತಿ ಉಳ್ಳವರು, ಪುತ್ತೂರಿಗೆ ಬಂದವರು 11 ಗಂಟೆಗೆ ನಮ್ಮ ಕಚೇರಿಗೆ ಬಂದರೆ ಅಲ್ಲಿಂದ ನಾವು ನೇರವಾಗಿ ಹೋಗಿ ತಹಶೀಲ್ದಾರ್ ಅವರಿಗೆ ಮನವಿ ಕೊಡುವ ಅಂಥೇಳಿ ನಿಮ್ಮಲ್ಲೆಲ್ಲರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.